ಇಂದು ರಾಜ್ಯಾದ್ಯಂತ ದ್ವಿತೀಯ ಪಿಯುಸಿ ಇಂಗ್ಲಿಷ್ ಪರೀಕ್ಷೆ ನಡೆದಿದ್ದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪರೀಕ್ಷೆ ಬರೆಯಲು ಕೇರಳ ಭಾಗದಿಂದ ಬಂದ ಸುಮಾರು 760ರಷ್ಟು ವಿದ್ಯಾರ್ಥಿಗಳನ್ನು 12 ಖಾಸಗಿ ಕಾಲೇಜು ಮತ್ತು 22 ಕೆಎಸ್ಆರ್ಟಿಸಿ ಬಸ್ಸುಗಳ ಮೂಲಕ ಪದವಿ ಪೂರ್ವ ಶಿಕ್ಷಣ ಇಲಾಖೆ, ಜಿಲ್ಲಾಡಳಿತ ಸಹಯೋಗದಿಂದ ಜಿಲ್ಲೆಯ ವಿವಿಧ ಪರೀಕ್ಷಾ ಕೇಂದ್ರಗಳಿಗೆ ಅಚ್ಚುಕಟ್ಟಾಗಿ ಕಳುಹಿಸಲಾಯಿತು. ತಲಪಾಡಿ ಗಡಿಭಾಗದವರೆಗೆ ಹೆತ್ತವರು ಮಕ್ಕಳನ್ನ ಬೆಳಗ್ಗೆ 7 ಗಂಟೆಗೆ ತಂದುಬಿಟ್ರು. ಆ ಬಳಿಕ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಆಯೋಜಿಸಿದ ನೋಡೆಲ್ ಅಧಿಕಾರಿ ವಿಠಲ್ ಅಬೂರ ನೇತೃತ್ವದಲ್ಲಿ ವಿದ್ಯಾರ್ಥಿಗಳನ್ನು ಕುಂಜತೂರು ಮರಿಯಾಶ್ರಮ ಚರ್ಚ್ ಆವರಣದಲ್ಲಿ ಸೆಂಟರ್ಗಳ ಆಧಾರದಲ್ಲಿ ಪ್ರತ್ಯೇಕ ವಿಭಜಿಸಲಾಯಿತು. ಅಲ್ಲಿಂದ ಬಸ್ಗಳ ಮೂಲಕ ಕಳುಹಿಸಲಾಯಿತು. ಬಸ್ಗಳಲ್ಲಿ ಅಂತರ ಕಾಪಾಡಿಕೊಂಡು ವಿದ್ಯಾರ್ಥಿಗಳನ್ನು ಪರೀಕ್ಷಾ ಕೇಂದ್ರಗಳಿಗೆ ಕಳುಹಿಸಲಾಯಿತು. ಹೆತ್ತವರು ಯಾರೂ ಒಳ ಪ್ರವೇಶಿಸದಂತೆ ಕರ್ನಾಟಕ ಪೊಲೀಸರು ತಡೆ ಹಿಡಿದರು. ಇನ್ನು ವರ್ಕಾಡಿ ಸುಂಕದಕಟ್ಟೆ ಗಾಂಧಿನಗರ ನಿವಾಸಿ ಆಯೇಷಾ ಎನ್ನುವ ವಿದ್ಯಾರ್ಥಿನಿಗೆ ಕತ್ತಿ ತಾಗಿ ಕಾಲು ಶಸ್ತ್ರಚಿಕಿತ್ಸೆಗೆ ನಡೆಸಲಾಗಿದೆ. ವೀಲ್ ಚೇರ್ ಮೂಲಕ ತಲಪಾಡಿ ತಲುಪಿದ ವಿದ್ಯಾರ್ಥಿನಿಯನ್ನ ಹಜರತ್ ಸೈಯದ್ ಮದೀನಾ ಕಾಲೇಜು ಪ್ರಾಂಶುಪಾಲೆ ಸಂಗೀತ ತಮ್ಮ ಕಾರಿನಲ್ಲೇ ತೊಕ್ಕೋಟು ಸಂತ ಸೆಬಾಸ್ಟಿಯನ್ ಪರೀಕ್ಷಾ ಕೇಂದ್ರಕ್ಕೆ ಕರೆದುಕೊಂಡು ಹೋದರು. ವಾಪಸ್ಸು ಕರೆತರುವ ಭರವಸೆಯನ್ನ ಕೂಡ ಹೆತ್ತವರಿಗೆ ನೀಡಿದ್ದಾರೆ. ಇವರ ಜೊತೆಗೆ ಹರ್ಷದ್ ವರ್ಕಾಡಿ ಉಪಸ್ಥಿತರಿದ್ದರು. ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಕಾಸರಗೋಡು ಜಿಲ್ಲೆಯಿಂದ ಬರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಸೂಕ್ತವಾದಂಥ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದೆ. ಮಾತ್ರವಲ್ಲ, ಇಲ್ಲಿನ ಪ್ರಿನ್ಸಿಪಾಲ್ ಅಸೋಸಿಯೇಷನ್ ಇರ್ಬೋದು, ಜಿಲ್ಲಾ ವಿದ್ಯಾಭ್ಯಾಸ ಇಲಾಖೆ ಇರ್ಬೋದು ಅಥವಾ ಜಿಲ್ಲಾ ಆಡಳಿತ ಇರ್ಬೋದು, ಎಲ್ಲರೂ ಕೂಡ ಬಹಳ ಒಳ್ಳೆಯ ರೀತಿಯ ವ್ಯವಸ್ಥೆಯನ್ನು ಮಾಡುವ ಮೂಲಕ ಕಾಸರಗೋಡು ಜಿಲ್ಲೆಯಲ್ಲಿರುವಂಥ ಸುಮಾರು 1000ಕ್ಕೂ ಮಿಕ್ಕಿದ ವಿದ್ಯಾರ್ಥಿಗಳೇನಿದ್ದಾರೆ ಅವರಿಗೆ PUC ಪರೀಕ್ಷೆ ಬರೆಯಲಿಕ್ಕೆ ಒಂದು ಸಮರ್ಪಕವಾದಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ದಕ್ಷಿಣ ಕನ್ನಡ ಜಿಲ್ಲಾಡಳಿತಕ್ಕೆ, ವಿದ್ಯಾಭ್ಯಾಸ ಇಲಾಖೆಗೆ ಹಾಗೂ ಪ್ರಿನ್ಸಿಪಾಲ್ ಅಸೋಸಿಯೇಷನ್ ತಂಡಕ್ಕೆ ನಾನು ಕಾಸರಗೋಡು ಜಿಲ್ಲೆಯ ಜನತೆ ಪರವಾಗಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ತುಂಬ ಖುಷಿ ಆಗ್ತಿದೆ. ತುಂಬ ಸಮಯ ನಂತರ ನಮಗೆ ಎಕ್ಸಾಮ್ ಬರೆಯುವ ಅವಕಾಶ ಸಿಕ್ಕಿದೆ. ಇಷ್ಟೊಂದು ತಲೆಬಿಸಿತ್ತು, ಯಾವಾಗ ಎಕ್ಸಾಮ್ ಇರ್ತದಾ ಇಲ್ವಾ ಕನ್ಫ್ಯೂಷನ್ ಎಲ್ಲ ಕ್ಲಿಯರ್ ಆಯಿತು. ಇವತ್ತಿಗೆ ಎಲ್ಲ ನಮಗೆ ಎಕ್ಸಾಮ್ ಬರೆಯುವಂತ ಆಯಿತು. ಸುವ್ಯವಸ್ಥೆ ಇದೆ. ನಾವು ಇಲ್ಲಿ ತಲಪಾಡಿ ತನಕ ಕರೆಕ್ಟಾಗಿ ಬಂದು ಇಲ್ಲಿಂದ ಸುರಕ್ಷಿತವಾಗಿ ನಮ್ಮನ್ನು ತಗೊಂಡೋಗ್ತಾರೆ. ಧನ್ಯವಾದ ಅಂತ. ಮೊನ್ನೆ ಎಕ್ಸಾಮಲ್ಲಿ ಹೇಗೆ ಬರ್ದಿದ್ದೀರಿ? ತೊಂದರೆ ಇಲ್ಲ, ಪರವಾಗಿಲ್ಲ, ಬರ್ದಿದ್ದೀರಾ. ಈಗ ವ್ಯವಸ್ಥೆ ಎಲ್ಲ ಹೇಗಿತ್ತು ಅಂದರೆ ಎಲ್ಲಿಂದ ಬಂದಿದ್ದೀರಿ ನೀವು? ನಾನು ಮುಡಂಬೈದಿಂದ ಬಂದಿದ್ದೇನೆ. ಮತ್ತು ವ್ಯವಸ್ಥೆ ಚೆನ್ನಾಗಿತ್ತು. ಇಲ್ಲಿ ಚೆಕ್ಕಿಂಗ್ ಎಲ್ಲ ಮಾಡ್ತಾರೆ. ಈಗ ಎಲ್ಲ ಅಚ್ಚುಕಟ್ಟಾಗಿ ನಡೀತಿದೆ. ಎಲ್ಲ ಆಫೀಸಲ್ಲಿ ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಡ್ತಾರೆ.